ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಲ್ಲಿಗೆ ಬಂದು 3 ವಾರ ಆಯಿತು ಅಂತಲೇ ಹೇಳ್ಬೋದು. ಇದೀಗ ಮನೆಯೆಲ್ಲ ಸೆಟ್ಲಾಗಿ ಎಲ್ಲಾನು ಆರಾಮದಲ್ಲಿದೆ. ಸೊ ಅಂದ್ಕೊಂಡೆ ಇದೀಗ ನಾನು ಅಪಾರ್ಟ್ಮೆಂಟ್ ಟೂರ್ ಮಾಡಲೇಬೇಕು, ನಿಮಗೆ ತೋರಿಸ್ಬೇಕು ಅಂತ. ಸೊ ನಮ್ಮ ಅಪಾರ್ಟ್ಮೆಂಟ್ ಹೇಗಿದೆ, ಯಾವ ರೀತಿ ಫೆಸಿಲಿಟೀಸ್ ಇದೆ ಎಲ್ಲ ಹೇಳ್ತೀನಿ. ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ರೋಡ್ ಕ್ರಾಸ್ ಮಾಡಿ ನಿಂತು ನೋಡಿದ್ರೆ ನಮ್ಮ ಮನೆ ಅಪಾರ್ಟ್ಮೆಂಟ್ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ. ಹೊರಗಡೆನೂ ಕಾರ್ ಪಾರ್ಕಿಂಗ್ ಅಲಾಟ್ಮೆಂಟ್ ಇದೆ, ಒಳಗಡೆನೂ ಇದೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಮನೆಗೆ ಮನೆ ನಂಬರ್ ಅಂತ ಹೇಳ್ತೀವಲ್ಲ, ಅದನ್ನು ಈ ಥರ ಕೊಟ್ಟಿರ್ತಾರೆ. ನಮ್ಮ ಮನೆ ನಂಬರ್ ಬಂದುಬಿಟ್ಟು 26. ಸೊ ಟ್ಯಾಕ್ಸಿಗೆ ಅಥವಾ ಡೆಲಿವರಿಗೆ ಅಥವಾ ಇನ್ನೇನಾದರೂ ಕೊರಿಯರ್ ಅವ್ರಿಗೆ ಬರಬೇಕಾದ್ರೆ ನಮ್ಮ ಏರಿಯಾ ಹೇಳಿಬಿಟ್ಟು ಹೌಸ್ ನಂಬರ್ ಹೇಳಿದ್ರೆ ಅವ್ರು ಈಸಿಲಿ ಬರ್ಬೋದು ಅಂತ. ಗೇಟ್ ಹೊರಗಡೆ ನಿಂತು ನೋಡಿದ್ರೆ ಕಾರ್ ಪಾರ್ಕಿಂಗ್ ಏರಿಯಾ, ರೋಡ್ ಪ್ರತಿಯೊಂದು ಈ ಥರ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೂ ತೋರಿಸೋಣ ಅಂತ. ಜಾಸ್ತಿ ಕಾರ್ ಇದ್ದರೆ ಕೆಲವ್ರಿಗೆ ಹೊರಗಡೆ ಪಾರ್ಕಿಂಗ್ ಈ ಥರ ಸಿಗುತ್ತೆ. ಎಷ್ಟು ಶಾಂತವಾಗಿ ವಿಶಾಲವಾಗಿದೆಯಲ್ಲ. ಹಾಗೆ ಗೇಟ್ ಪಕ್ಕನೇ ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಇರೋ ಥರ ಇಲ್ಲೂ ಒಂದು ಸೆಕ್ಯೂರಿಟಿ ರೂಮ್ ಅಂತ ಇದೆ. ಇದೀಗ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ಗೇಟ್ ಒಳಗಡೆಯಿಂದ ಕಾರ್ ಪಾರ್ಕಿಂಗ್ ಏರಿಯಾನು ಹಾಗೆಯೇ ಅಪಾರ್ಟ್ಮೆಂಟ್. ಸೊ ಇಲ್ಲಿ 2 ಅಪಾರ್ಟ್ಮೆಂಟ್ ಇದೆ, ಒಂದು ಎದುರುಗಡೆದು ಆ್ಯಂಡ್ ಇನ್ನೊಂದು ಹಿಂದ್ಗಡೆದು. ಹಿಂದ್ಗಡೆ ಇದೆಯಲ್ಲ ಅಲ್ಲೇ ಮೇನ್ ಆಫೀಸ್ ಏರಿಯಾ ಆ್ಯಂಡ್ ಎಲ್ಲ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ, ಅದನ್ನು ತೋರಿಸ್ತೀನಿ. ಬಟ್ ಇಲ್ಲಿ ಗ್ರೀನ್ ಲಾನ್ ಇದೆಯಲ್ಲ, ಯೂಶಲಿ ಟ್ಯಾಕ್ಸಿ ಡ್ರೈವರ್ಸ್ಗೆ ಗ್ರೀನ್ ಕಲರ್ ಕ ಗರ್ ಹೇನಾ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಇರುವಂಥ ಅಪಾರ್ಟ್ಮೆಂಟಲ್ಲಿ ಸದ್ಯಕ್ಕೆ ಇದು ಒಂದಕ್ಕೆ ಚೆನ್ನಾಗಿರೋ ಗ್ರೀನ್ ಲಾನ್ ಎಲ್ಲ ಹಾಕಿ ಒಂಥರ ಸ್ಟ್ಯಾಂಡರ್ಡ್ ಆಗಿ ನೋಡೋದಕ್ಕಿದೆಯಲ್ಲ, ಸೊ ಈಸಿಲಿ ಕಂಡು ಹಿಡಿತಾರೆ. ಸೊ ನನಗೆ ಇಲ್ಲಿ ಬಂದಿದ ತಕ್ಷಣ ಅಡ್ರೆಸ್ ಹೇಳೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗಲಿಲ್ಲ. ಅಲ್ ಖಬೀಸಿ ಅನ್ನೋ ಏರಿಯಾದಲ್ಲಿ ಗ್ರೀನ್ ಮನೆ ಅಂತ ಹೇಳಿದ್ರೆ ಎಲ್ಲರಿಗೂ ಈಸಿಲಿ ಗೊತ್ತಾಗುತ್ತೆ. ಸೊ ಇದು ನಮ್ಮ ಮೇನ್ ಅಪಾರ್ಟ್ಮೆಂಟ್ ಏರಿಯಾ. ನಾವಿರೋ ಮನೆ ಇದ್ರ ಒಳಗಡೆ ಇದೆ. ಹಾಗೆಯೇ ನೋಡ್ತಾ ಇದ್ದೀರಾ, ಇದು ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಪುಟ್ಟ ಗಾರ್ಡನ್ ಏರಿಯಾ. ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಇಲ್ಲಿ ಎಲ್ಲರೂ ಬಂದು ಕೂತು ಚಿಟ್ಚಾಟ್ ಎಲ್ಲ ಮಾಡ್ತಾರೆ ಸಂಜೆ ಹೊತ್ತು. ವೈಡ್ ಆ್ಯಂಗಲ್ ಶಾಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈ ನಮ್ಮ ಅಪಾರ್ಟ್ಮೆಂಟಲ್ಲಿ 84 ಮನೆಗಳಿದೆ, ಅಂದರೆ 84 ಮನೆಗಳಿದೆ. ಇದು 2 ವರ್ಷ 6 ತಿಂಗಳು ಆಯಿತು ಈ ಬಿಲ್ಡಿಂಗ್ನ ಕಟ್ಟಿಸಿ. ಹಾಗೆಯೇ ಇಲ್ಲಿ 1 BHK 2 BHK 3 BHK ಈ ಡಿಫ್ರೆಂಟ್ ರೇಂಜ್ ಮನೆಗಳಿದೆ. ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀರಲ್ಲ, ಲೆಫ್ಟ್ ಸೈಡಲ್ಲಿ 2 ಡೋರ್ ಇದೆ. ಇಲ್ಲಿ ಎಂಟ್ರೆನ್ಸಲ್ಲಿ ಇದೂ ಮನೆಗಳೇ. ಇಲ್ಲಿ ಎಲ್ಲಿ ನೋಡಿದ್ರು ಮಿರರ್ ಆ್ಯಂಡ್ ಈ ಥರದ ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಎಸ್ಥೆಟಿಕ್ ರೀತಿಯಲ್ಲಿ ವೈಟ್ ಆ್ಯಂಡ್ ವುಡನ್ ಫಿನಿಶಿಂದ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಹಿಂದೆ ಬರ್ತಾ ಇದ್ರೆ ಆ ಲಾಸ್ಟಲ್ಲಿ ಇದೆಯಲ್ಲ ಅದು ನಮ್ಮ ಮನೆ. ಲಾಂಗ್ ಮಿರರ್ ಎಲ್ಲ ಇದೆ ಎಲ್ಲಿ ಹೋದ್ರು. ಸೊ ಹಾಗಾಗಿ ಕಾರಿಡೋರ್ಸ್ ಅಲ್ಲೆಲ್ಲ ಹೋಗ್ತಾ ಇರ್ತೀನಲ್ಲ ಆ ಕಡೆ ಈ ಕಡೆ, ನಾನು ನೋಡ್ತಾ ಹಿಂಗೆಲ್ಲ ಮಾಡೋದಿದೆ. ಎನಿವೇಸ್, ಇದನ್ನ ನೀವೇನು ನೋಡ್ತಾ ಇದ್ದೀರಾ, ಇದು ಶೂ ರ್ಯಾಕ್ ಅಂತ. ಎಲ್ಲ ಅಪಾರ್ಟ್ಮೆಂಟ್ಸ್ಗೆ ಅಂದರೆ ಮನೆಗಳಿಗೆ ಈ ಥರ ಕೊಟ್ಟಿರ್ತಾರೆ. ಸೊ ಹೊರಗಡೆ ಶೂಸ್ ಇಡೋದಕ್ಕೆ 2 ಬಾಕ್ಸಸ್ ಕೊಟ್ಟಿರ್ತಾರೆ ಒಬ್ಬರಿಗೆ, ವಿಚ್ ಇಸ್ ವೆರಿ ಸಫಿಷಿಯಂಟ್. ಮನೆ ಒಳಗಡೆನೂ ಇಟ್ಟಿರ್ತಾರೆ, ಮನೆ ಹೊರಗಡೆನೂ ಈ ಥರದ್ದು ಕೊಟ್ಟಿರ್ತಾರೆ ಫೆಸಿಲಿಟಿ. ಓಕೆ, ಈ ಕಡೆ ಹೋದರೆ ಒಂದಷ್ಟು ಮನೆಗಳು ಸಿಗುತ್ತೆ ಆ್ಯಂಡ್ ಈ ಕಡೆನೂ ಒಂದಷ್ಟು ಮನೆಗಳು ಸಿಗುತ್ತೆ. ಬಟ್ ಈ ಕಡೆ ಏನು ಅಂದರೆ ಅಲ್ಲಿ ಇರೋದು ಒಂದು ದೊಡ್ಡ ಬಾಲ್ಕನಿ ಥರ ಇದೆ. ಅದೇನು ಚೆನ್ನಾಗಿಲ್ಲ ಅಷ್ಟೊಂದು. ಅಲ್ಲೆಲ್ಲ ಎ ಸಿದು ಹೊರಗಡೆದೆಲ್ಲ ಪಾರ್ಟ್ಸ್ ಇರುತ್ತಲ್ಲ, ಅಂದರೆ ಎ ಸಿದು ಔಟ್ಸೈಡ್ ಒಂದು ಇದಿರುತ್ತಲ್ಲ ಪಾರ್ಟ್, ಅದಿದೆ. ಅದ್ರ ಜೊತೆಗೆ ಅಲ್ಲಿ ಬಟ್ಟೆ ಒಣಗಿಸೋದಕ್ಕೆ ಫುಲ್ ದಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಏನೂ ಇಲ್ಲ, ಬಟ್ಟೆ ಒಣಗಿಸ್ತೀವಿ ಹೋಗ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂದರೆ ನಾನು ರಾತ್ರಿ ಬಟ್ಟೆ ಒಗೆಯಕ್ಕೆ ಹಾಕ್ತೀನಿ, ಬೆಳಿಗ್ಗೆ ತೆಗಿತೀನಿ. ಸೊ ಅದು ಆ ಥರದ ಕತೆ ಅಷ್ಟೇ. ಅದಕ್ಕೆ ಅಲ್ಲಿ ಏನು ಹೋಗೋದು ಬೇಕಾಗಿಲ್ಲ. ಆ್ಯಂಡ್ ಅಲ್ಲೊಂದು ಮನೆ ಇದೆ, ಅಲ್ಲಿ ಸೆಕ್ಯೂರಿಟಿ ಅವ್ರಿಗೆಲ್ಲ ಮನೆ ಅಂತ ಅದು. ಬಟ್ ಅವ್ರಿಗೂ ಐ ಆಮ್ ಶೋರ್ ಅಲ್ಲಿ ಎ ಸಿ ಇರುತ್ತೆ, ಬಿಕಾಸ್ ಇಲ್ಲ ಅಂದ್ರೆ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಇದು ನಮ್ಮ ಆಫೀಸ್ ಏರಿಯಾ. ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು ನೀವು. ಮೀಟಿಂಗ್ಸ್ ಇದ್ರೆ ಏನಾದರೂ ಹೊಸೊಬ್ರೆಲ್ಲ ಬರ್ತಾ ಇದ್ದಾರೆ ಅಂದರೆ ಅದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲಿ ಆಫೀಸ್ ಸ್ಟಾಫ್ ಎಲ್ಲ ಕೂತಿರ್ತಾರೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಹೊರಗಡೆ ಹೋಗೋಣ. ಹಾಗೆ
ಅಪಾರ್ಟ್ಮೆಂಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ತಿಳಿಸ್ತೀನಿ ಆಯಿತಾ. ಬಟ್ ಅದಕ್ಕೂ ಮುಂಚೆ ಇತ್ತೀಚೆಗೆ ಎಲ್ಲರೂ ಮಾತಾಡ್ತಾ ಇರೋದು ಐಫೋನ್ 13 ಎಲ್ಲಿ ಹೋದರೂ ಅದೇ ಇದೆ. ನಿಮಗೂ ಐಫೋನ್ ಬೇಕಾ? ಫ್ರೀಯಾಗಿ ಐಫೋನ್ ಸಿಗ್ತಾ ಇದೆ, ಓನ್ಲಿ ಫಾರ್ ಅ ಲಕ್ಕಿ ವಿನರ್. ಅದು ಐಫೋನ್ 12 ವರ್ಷನ್ ಸಿಗ್ತಾ ಇದೆ. ಇದಂತೂ ಚಾನ್ಸ್ ನಾನು ಮಿಸ್ ಮಾಡಲ್ಲ, ನೀವು ಮಿಸ್ ಮಾಡಬೇಡಿ. ಅದು ಹೇಗೆ ಏನು ಅಂತ ಹೇಳ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸೊ ಗೋಪೈಸಾ ಅನ್ನೋ ಕ್ಯಾಶ್ಬ್ಯಾಕ್ ಆ್ಯಪ್ ಇದೆ, ಆಲ್ ರೈಟ್. ಸೊ ಅಲ್ಲಿ ನೀವು ಶಾಪಿಂಗ್ ಮಾಡಬೇಕು. ಇವಾಗ ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಇದರಲ್ಲೆಲ್ಲ ಶಾಪಿಂಗ್ ಮಾಡ್ತೀವಲ್ಲ, ಅದನ್ನೆಲ್ಲ ನೀವು ಗೋಪೈಸಾ ಆ್ಯಪ್ ಮೂಲಕ ಶಾಪಿಂಗ್ ಮಾಡಬೇಕು. ಮಾಮೂಲಿ ಏನೂ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ 25 ರೂಪೀಸ್ ಕ್ಯಾಶ್ಬ್ಯಾಕ್ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ನೀವು. ಅದಾದಮೇಲೆ ಮಾಮೂಲಿ ಹೆಂಗೆ ಶಾಪಿಂಗ್ ಮಾಡ್ತೀರಾ ಅದ್ರ ಮೂಲಕ ನೀವು ಶಾಪಿಂಗ್ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗೋಪೈಸಾ ಆ್ಯಪ್ ಸಿಗುತ್ತೆ. ಅಲ್ಲಿ ಲಾಗಿನ್ ಆಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆದಮೇಲೆ ಮಾಮೂಲಿ ಹೇಗೆ ಶಾಪಿಂಗ್ ಮಾಡ್ತೀರಾ, ನಿಮಗೆ ಯಾವ ಪ್ಲ್ಯಾಟ್ಫಾರ್ಮ್ ಇಷ್ಟ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಅಜಿಯೋ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಶಾಪಿಂಗ್ ಮಾಡಿ. ಶಾಪಿಂಗ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಆಗಿಬಿಟ್ಟು ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಬರುತ್ತಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನೀವು ಗೋಪೈಸಾವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಟ್ಯಾಗ್ ಮಾಡಿ, ಒಂದು ಸ್ಟೋರಿ ಅಥವಾ ಒಂದು ಪೋಸ್ಟ್ ಹಾಕ್ಬಿಟ್ಟು. ನಿಮ್ಮಲ್ಲಿ ನೀವು ಲಕ್ಕಿ ಆಗಿದ್ದಲ್ಲಿ ನಿಮಗೇನು ಸಿಗುತ್ತೆ? iPhone 12. ಓ ಮೈ ಗಾಡ್. ಶಾಪಿಂಗ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಲಕ್ಕಿ ವಿನ್ನರ್ ಆಗಿದ್ದಲ್ಲಿ ಅವರು ಈ ತಿಂಗಳಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಬಿಕಾಸ್ ಅವರು ಈ ತಿಂಗಳು ಗಿವ್ ಅವೇ ಮಾಡ್ತಾ ಇದ್ದಾರೆ ಗೋಪೈಸಾ ಅವರು. ಸೊ ಏನು ಮಾಡಬೇಕು, ಮಿಸ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡಬೇಕು. ನಿಮ್ಮ ಲಕ್ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ನೀವು ಖಂಡಿತವಾಗ್ಲೂ ಟೆಸ್ಟ್ ಮಾಡಲೇಬೇಕು. ಸರಿನಪ್ಪ, ಇದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಗೋಪೈಸಾ ಆ್ಯಪ್ ಮೂಲಕ ಏನಾದರೂ ಆರ್ಡರ್ ಮಾಡಿದಾಗ ಅದರ ಸ್ಕ್ರೀನ್ಶಾಟ್ ತೆಗಿಬೇಕು. ಹಾಗೆಯೇ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಟ್ಯಾಗ್ ಮಾಡಿಬಿಟ್ಟು ಅವ್ರಿಗೊಂದು ಮೆಸೇಜ್ನ ಕೂಡ ಕಳಿಸಿ. ಅವಾಗ ಅವರು ಅದನ್ನು ನೋಡ್ತಾರೆ, ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು, ನೀವೇನು ಗೋಪೈಸಾ ಆ್ಯಪ್ ಮೂಲಕ ತಗೊಂಡಿದ್ದೀರಿ ಅಂತ. ಅದಾದಮೇಲೆ ನಿಮ್ಮಿಂದ ಒಬ್ಬರನ್ನ ಲಕ್ಕಿ ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ವೆರಿ ಈಸಿ. ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸಿ, ಓಕೆನಾ? ಹಾಗೆಯೇ ಗೋಪೈಸಾ ಆ್ಯಪ್ ಮೂಲಕ ನೀವು ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿದ್ರೆ ಅವ್ರು ಪ್ರತಿ ಸತಿ ಶಾಪಿಂಗ್ ಮಾಡಿದಾಗ ನಿಮಗೆ ಅದರ 10% ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಸಿಗುತ್ತೆ. ಸೊ ಡೋಂಟ್ ಮಿಸ್ ದಿಸ್. ಗೋ ಡೌನ್ಲೋಡ್ ಗೋಪೈಸಾ ಆ್ಯಪ್ ನಾವು ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ. ಹೊರಗಡೆ ಏನೆಲ್ಲ ಫೆಸಿಲಿಟಿ ಇದೆ ಅದನ್ನೆಲ್ಲ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಮನೆ ಒಳಗಡೆ ಯಾವ ರೀತಿ ಇದೆಯಂತ ನೀವು ನೋಡ್ಕೊಂಡು ಬನ್ನಿ. ಎಲ್ಲಿ ಹೋದ್ರೂ ಕಾರಿಡೋರ್ಸಲ್ಲಿ ಚೆನ್ನಾಗಿರುವ ಪೋಸ್ಟರ್ಸ್, ಪೇಂಟಿಂಗ್ಸ್, ಮಿರರ್ ವರ್ಕ್ಸ್, ಸೋಫಾ ಸೀಟಿಂಗ್ಸ್ ಎಲ್ಲ ಇದೆ. ಒಂದು ಫ್ಲೋರ್ಗೂ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡಿ ಚೆನ್ನಾಗಿ ಥೀಮ್ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ. ಸೊ ಇಟ್ಸ್ ಬ್ಯೂಟಿಫುಲ್. ಒಳಗಡೆ ಬಂದಾಗ ಆ ಫ್ರೆಶ್ನೆಸ್, ಆ ಫೀಲ್ ಇರುತ್ತಲ್ಲ, ವಾವ್ ಅಪಾರ್ಟ್ಮೆಂಟ್ ಅಂತ ಆ ರೀತಿ ಅನಿಸುತ್ತೆ. ಮನೆ ಅಂದಮೇಲೆ ಚೆನ್ನಾಗಿರಬೇಕು, ನೋಡೋದಕ್ಕೂ ಚೆನ್ನಾಗಿರಬೇಕು, ಕ್ಲೀನಾಗೂ ಇರಬೇಕು, ಅವಾಗ ಮಾತ್ರ ತಾನೇ ಇರೋದಕ್ಕೆ ಇಷ್ಟ ಆಗೋದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಈ ಒಂದು ಅಪಾರ್ಟ್ಮೆಂಟಿಗೆ ಬಂದ ಮೇಲೆ. ಇಲ್ಲಿರೋದು ಲೋವರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್. UAEಯಲ್ಲಿ ಈ ರೀತಿಯೇ ಇರೋದ? ಎಲ್ಲ ಕಡೆನೂ ಇಷ್ಟು ಪಾಶಾಗೇ ಇರುತ್ತಾ? ಇಷ್ಟು ಚೆನ್ನಾಗೇ ಮೇಂಟೈನ್ ಮಾಡ್ತಾರಾ? ಎಲ್ಲರ ಲೈಫ್ ಸ್ಟೈಲು ಇದೇ ರೀತಿ ಇರುತ್ತಾ? ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೋಗ್ತಾ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ. ಆ ಥರದ್ದೇನಾದರೂ ಇಂಟ್ರೆಸ್ಟಿಂಗ್ ವಿಷಯ ಸಿಕ್ಕಿದಾಗ ನಿಮ್ಗಂತೂ ನಾನು ತಿಳಿಸ್ತೀನಿ. ಅದು ಕಾರ್ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಇಲ್ಲಿರೋದು ನಮ್ಮ ಬ್ಯೂಟಿಫುಲ್ ಲಾನ್. ಬನ್ನಿ. ಈ ಥರ ತುಂಬ ಚೆನ್ನಾಗಿರೋ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇಲ್ಲಿದೆ. ಇಲ್ಲೆಲ್ಲರೂ ಜನರು ಸಂಜೆ ಬಂದು ಚಿಟ್ಚಾಟ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಮಿಲೀಸ್ ಅಲ್ವಾ, ಸೊ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಬಂದು ಇಲ್ಲಿ ಕೂತು ಸ್ನ್ಯಾಕ್ಸ್ ಏನಾದರೂ ತಿನ್ನೋದು ಮಾಡ್ತಾರೆ. ಇಲ್ಲಿ ಟಿ ವಿ ಬೇರೆ ಹಾಕ್ತಾರೆ. ಸಂಜೆ 2 TV ಇದೆ. ಸೊ ಅದರಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇಷ್ಟ ಬಂದಿದ್ದು ನಾವು ನೋಡಿಕೊಂಡು ಕೂತ್ಕೊಂಡು ಚಿಟ್ಚಾಟ್, ರಿಲ್ಯಾಕ್ಸಿಂಗ್ ಟೈಮ್ ಥರ ಮಾಡ್ಬೋದು. ಕೆಲಸದಿಂದ ಎಲ್ಲರೂ ಬಂದಮೇಲೆ ಒಟ್ಟಿಗೆ ಸೇರಿಕೊಂಡು ಇಲ್ಲೆಲ್ಲ ಮಾತಾಡ್ತಾರೆ. ಸೊ ರಾತ್ರಿ ಒಂಥರ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಬ್ಯುಸಿ ಇರುತ್ತೆ ಈ ಪ್ಲೇಸ್. ಸೊ ಯಾ, ಪುಟಾಣಿ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತ ಒಂದು ಪುಟ್ಟ ಪ್ಲೇ ಏರಿಯಾ ನಮ್ಮದು.
ಇಲ್ಲಿ ಗುಬ್ಬಚ್ಚಿಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಚರ್ಪ್ ಮಾಡ್ತಾ ಇರುತ್ತೋ ಅದೇ ರೀತಿ ಅಷ್ಟೇ ಪಿಜನ್ಸ್ ಇರುತ್ತೆ. ಬನ್ನಿ ನಿಮ್ಮನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಂತೂ ಮಕ್ಕಳು ಓ ಮೈ ಗಾಡ್ ಬಾಪ್ರೆ ಎಷ್ಟು ಆಟ ಆಡ್ತಾರೆ ಗೊತ್ತಾ, ತುಂಬ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರ್ತಾರೆ, ಯಾವತ್ತೂ ಅದು ಖಾಲಿನೇ ಇರಲ್ಲ. ಬಟ್ ಇವಾಗ ಗೊತ್ತಿಲ್ಲ ಹೇಗಿದೆಯಂತ, ಲೆಟ್ಸ್ ಗೋ. ಯಾಕಂದರೆ ಇಲ್ಲಿ ಡೆಸರ್ಟ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಹಸಿರು ಎಲ್ಲ ಇರಲ್ಲ. ಬಟ್ ನಾವಿರೋ ಸಿಟಿನಲ್ಲಿ ಮರ ಗಿಡಗಳು ಬೇರೆ ಕಡೆಗಿಂತ ಜಾಸ್ತಿನೇ ಇದೆ. ಸೊ ಇದನ್ನು ಗ್ರೀನ್ ಸಿಟಿ ಅಂತ ಕರೀತಾರೆ. ಅಪಾರ್ಟ್ಮೆಂಟ್ಸ್ ಅಂದಮೇಲೆ ಮಾಮೂಲಿ ಎಲ್ಲಿ ನೋಡಿದ್ರು CC ಕ್ಯಾಮ್ರಾ ಇದ್ದೇ ಇರಬೇಕು. ಬಿಕಾಸ್ ನಾವು ಮೇಂಟೆನೆನ್ಸ್ಗೆ ಕೊಡ್ತೀವಿ ಆ್ಯಂಡ್ ಸೇಫ್ಟಿಗೋಸ್ಕರ ಬರ್ತೀವಿ. ಸೊ CC ಕ್ಯಾಮ್ರಾ ಇರಲೇಬೇಕಾಗತ್ತೆ ಎಲ್ಲಾನ ಮಾನಿಟರ್ ಮಾಡೋದಕ್ಕೆ. ಹೇಳಿದ್ನಲ್ಲ, ಮಕ್ಳು ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಆಟ ಆಡ್ತಾನೆ ಹೇಳ್ತಾರೆ ಅಂತ. ಸೊ ನೋಡಿ, ಮಕ್ಳಿನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂಥರ ಅವ್ರಿಗೆ ಫನ್ ಆಕ್ಟಿವಿಟಿ ಥರನೂ ಆಗುತ್ತೆ, ಒಂದೇನಾದ್ರೂ ಕಲ್ತಂಗೂ ಆಗುತ್ತೆ. ಬಿಕಾಸ್ ಸ್ವಿಮ್ಮಿಂಗ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್ ಅಲ್ವಾ. ಸೊ ಇದನ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್. ಹಾಯ್ ಬಾಯ್ಸ್. ಹಾಯ್. ಆ್ಯಂಡ್ ಇದು ನಮ್ಮ ಮಿನಿ ಪುಟ್ಟ ಜಿಮ್, ಯಾವತ್ತೂ ಯೂಸ್ ಮಾಡಿಲ್ಲ. ಜಿಮ್ಮಿಂದ ಹೊರಗಡೆನೆ ನೋಡಿದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ಪುಟ್ಟ ಅಪಾರ್ಟ್ಮೆಂಟ್ ಟೂರ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ. ಹೊರದೇಶದಲ್ಲಿ ಯಾವ ರೀತಿ ಅಪಾರ್ಟ್ಮೆಂಟ್ಸ್ ಇದೆ, ಇನ್ನು ಇದಕ್ಕಿಂತ ಬೇರೆ ರೀತಿ ಅಪಾರ್ಟ್ಮೆಂಟ್ಸ್ ಖಂಡಿತವಾಗ್ಲೂ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾದಾಗ ಮಾಡಿ ನಿಮಗೆ ತಿಳಿಸ್ತೀನಿ. ನಾವಿರೋದು 1 BHK 2 BHK 3 BHK ಈ ಡೀಟೇಲ್ಸು ತಿಳಿಸ್ತೀನಿ. ಬಾಡಿಗೆ ಮನೆ ರೇಂಜ್ ಎಷ್ಟಿರುತ್ತೆ ಅದೆಲ್ಲ ನಿಮಗೆ ತಿಳಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಆನ್ಲೈನ್ ಶಾಪಿಂಗ್ ಮಾಡೋ ಮುಂಚೆ ಗೋಪೈಸಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ 1500ಕ್ಕಿಂತ ಜಾಸ್ತಿ ಆ್ಯಪ್ಸ್ ಇರುತ್ತೆ. ನಿಮ್ಮ ಕ್ಯಾಶ್ ಬ್ಯಾಕ್ ಬಂದುಬಿಟ್ಟು 24 hours 48 hours ಒಳಗಡೆನೆ ನಿಮಗೆ ಸಿಗುತ್ತೆ. ಏನು ಮಾಡಬೇಕು, iPhone 12 ಬೇಕು ಅಂದರೆ ಗೋಪೈಸಾ ಆ್ಯಪ್ನ ಮಿಸ್ ಮಾಡದೆ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಟಾಡಾ.